ಹಸಿ ಶುಂಠಿ ಬೇಗ ಒಣಗುತ್ತಾ? 6 ತಿಂಗಳಾದರೂ ಹಸಿ ಶುಂಠಿ ಫ್ರೆಶ್ ಆಗಿರಬೇಕಾ? ಒಂದು ಚೂರು ಒಣಗಬಾರ್ದಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಏನಂತಂದರೆ, ಇನ್ನು ಬೇಸಿಗೆ ಟೈಮಲ್ಲಿ ಆಲ್ರೆಡಿ ಸೆಕೆ ಶುರುವಾಯಿತು. ನಾವು ತರಕಾರಿ ಏನು ತಂದರೂ ಬೇಗ ಒಣಗಿ ಹೋಗುತ್ತೆ. ಅದರಲ್ಲಿ ಕೂಡ ಈ ಶುಂಠಿ ಇದೆಯಲ್ವ, ಶುಂಠಿ ಆ್ಯಕ್ಚುಲ್ ಆಗಿ ಕೆಲವೊಂದು ಸರಿ ನಾವು ತಂದಿಟ್ಟರೆ ತುಂಬ ದಿನ ಹಸಿ ಶುಂಠಿ ಫ್ರೆಶ್ ಆಗಿರುತ್ತೆ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ತುಂಬ ಬೇಗ ಡ್ರೈ ಆಗುತ್ತೆ. ಸೆಕೆ ಟೈಮಲ್ಲಂತೂ ಈ ಶುಂಠಿ ಬೇಗನೆ ಡ್ರೈ ಆಗುತ್ತೆ. ಶುಂಠಿಯನ್ನು ಒಣಗದ ಹಾಗೆ ತುಂಬಾ ಫ್ರೆಶ್ ಆಗಿ ತುಂಬ ದಿನ ಸ್ಟೋರ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ತಿಂಗಳುಗಟ್ಟಲೆ ಶುಂಠಿಯನ್ನು ಹಾಳಾಗದ ಒಣಗದ ಹಾಗೆ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂಥ ಮತ್ತು ಅಡುಗೆಗೆ ಬೇಕಾಗಿರುವಂಥ ತುಂಬ ಒಳ್ಳೊಳ್ಳೆಯ ಟಿಪ್ಸ್ ನನ್ನ ಚಾನಲ್ನಲ್ಲಿದೆ. ಸಬ್ಸ್ಕ್ರೈಬ್ ಆದರೆ ನೀವು ಎಲ್ಲದನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಶುಂಠಿಯನ್ನು ಬಳಸದೇ ಇರೋರು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಅಡುಗೆಗಾಗಲಿ ಅಥವಾ ಮನೆ ಮದ್ದಿಗಾಗಲಿ ನಾವು ಶುಂಠಿಯನ್ನು ಉಪಯೋಗ ಮಾಡೇ ಮಾಡ್ತೀವಿ. ಆ ಥರ ಇರುವಾಗ ಶುಂಠಿಯನ್ನು ಒಂದು ಸರಿ ತಂದರೆ ನಾವು ತುಂಬ ದಿನ ತನಕ ಫ್ರೆಶ್ ಆಗಿಡೋದು ಹೇಗೆ ಅಂದರೆ, ತುಂಬ ಬೇಗ ಶುಂಠಿ ಒಣಗಿ ಹೋಗುತ್ತೆ. ಒಣಗಿ ಹೋದರೆ ಅದರಲ್ಲಿ ಅಷ್ಟು ರಸ ಬರಲ್ಲ. ಒಣಗದ ಹಾಗೆ ಫ್ರೆಶ್ ಆಗಿ ಇಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಶುಂಠಿಯನ್ನು ಯಾವ ಥರ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಜಾಸ್ತಿ ರಸ ಇರುವ ಫ್ರೆಶ್ ಆಗಿರುವಂಥ ಶುಂಠಿಯನ್ನು ಸೆಲೆಕ್ಟ್ ಮಾಡೋದು ಹೇಗೆ? ನಾವು ನೋಡುವಾಗಲೇ, ಅಂಗಡಿಯಿಂದ ತರುವಾಗಲೇ ಒಂದು ನಿಮಗೆ ಆ ಸ್ಮೆಲ್ ಪರಿಮಳದಿಂದ ಗೊತ್ತಾಗುತ್ತೆ. ಫ್ರೆಶ್ ಪರಿಮಳ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ನೈಸಾಗಿರುತ್ತೆ. ಮೇಲ್ಗಡೆ ಇದೆಯಲ್ವ, ತುಂಬ ನೈಸಾಗಿರುತ್ತೆ. ಸ್ವಲ್ಪ ಒಣಗಿದ ಶುಂಠಿ ಆದರೆ ನೋಡಿ, ಅದರ ಚರ್ಮ ಇದೆಯಲ್ವ, ಈ ಥರ ಸುಕ್ಕುಗಟ್ಟಿ ಇರುತ್ತೆ. ನೋಡಿ, ನಾವು ಅಂಗಡಿಯಿಂದ ತರುವಾಗಲೇ ಈ ಥರ ಒಣಗಿರೋ ಶುಂಠಿಯನ್ನು ತರಬಾರ್ದು. ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಕರೆಕ್ಟಾಗಿ. ಇದು ಫ್ರೆಶ್ ಆಗಿರುವಂಥದ್ದು, ಇನ್ನೊಂದು ಚಿಕ್ಕದಿದೆಯಲ್ವ, ಇದು ಒಣಗಿರುವಂಥದ್ದು. ನಾವು ತರುವಾಗಲೇ ಫ್ರೆಶ್ ಆಗಿರುವಂತಹ ಶುಂಠಿಯನ್ನೇ ತರಬೇಕು. ಇನ್ನೊಂದು ಏನು ಅಂತಂದರೆ, ಫ್ರೆಶ್ ಆಗಿರುವ ಶುಂಠಿ ನಿಮಗೆ ಕೈಯಲ್ಲಿ ಎತ್ತಿ ನೋಡುವಾಗ ಸ್ವಲ್ಪ ಭಾರ ಅಂತ ಅನಿಸುತ್ತೆ. ಡ್ರೈ ಆಗಿರುವ ಶುಂಠಿದು ವೆಯ್ಟ್ ಕಮ್ಮಿ ಇರುತ್ತೆ. ಆದ್ದರಿಂದ ಈ ಥರ ನೀವು ಚೆಕ್ ಮಾಡಿ ಶುಂಠಿಯನ್ನು, ಒಳ್ಳೆ ಶುಂಠಿಯನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರ್ಬೋದು. ಒಂದ್ಸರಿ ಶುಂಠಿ ನಾವು ಮನೆಗೆ ತಂದ ನಂತರ ಎಲ್ಲದನ್ನು ನಾವು ಒಟ್ಟಿಗೆ ಉಪಯೋಗ ಮಾಡಲ್ಲ, ಸ್ವಲ್ಪ ಸ್ವಲ್ಪನೇ ಉಪಯೋಗ ಮಾಡ್ತಾ ಇರ್ತೀವಿ. ಉಪಯೋಗ ಮಾಡದಂಥ ಶುಂಠಿಯನ್ನು ನಾವು ಸ್ಟೋರ್ ಮಾಡಿಟ್ರೆ ತುಂಬ ದಿನ ಉಪಯೋಗಿಸ್ಬೋದು. ಸ್ಟೋರ್ ಮಾಡೋದು ಹೇಗೆ? ತುಂಬಾ ಸಿಂಪಲ್. ಒಂದ್ಸರಿ ನೀವು ಅಂಗಡಿಯಿಂದ ತೊಗೊಂಬಂದರೆ ಕ್ಲೀನಾಗಿ ತೊಳೆದು ಬಿಡಿ. ಯಾಕಂತಂದರೆ ಅದರ ಎಡೆಯಲ್ಲಿ ಮಣ್ಣೆಲ್ಲ ಇರುತ್ತೆ, ಮಣ್ಣೆಲ್ಲ ಹೋಗಬೇಕು. ಸ್ಟೋರ್ ಮಾಡೋದಿದ್ರೆ ನಾನು ಹೇಳೋದು, ಒಂದ್ಸರಿ ತೊಳೆದ್ಬಿಟ್ಟು ಅದನ್ನ ಕ್ಲೀನಾಗಿ ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆನೋ ಅಥವಾ ಗಾಳಿ ಆಡೋ ಕಡೆ ಇಟ್ಬಿಟ್ಟು ಅದು ಡ್ರೈ ಆಗೋ ಥರ ನೋಡಬೇಕಂದ್ರೆ ಆ ಪಸೆ ಹೋಗಬೇಕು. ಇಲ್ಲದಿದ್ದರೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಳಿ. ನಾವು ಸ್ಟೋರ್ ಮಾಡುವ ಶುಂಠಿಯಲ್ಲಿ ಒಂದು ಚೂರು ಕೂಡ ಮಾಯಿಶ್ಚರ್ ಅಂಶ ಅಥವಾ ತೇವಾಂಶ ಇರಬಾರ್ದು. ತೇವಾಂಶ ಇದ್ದರೆ ಬೇಗ ಅದು ಬಲ್ಜಾಗುತ್ತೆ, ಅಂದರೆ ಮೆತ್ತಗಾಗೋಗುತ್ತೆ ಮತ್ತು ಚೆನ್ನಾಗಿರಲ್ಲ, ಬೇಗ ಹಾಳಾಗುತ್ತೆ. ಒಂದು ಸರಿ ತೊಳೆದ್ಬಿಟ್ಟು ಶುಂಠಿ ಕ್ಲೀನಾಗಿ ಡ್ರೈ ಆದ ನಂತರ, ಒಣಗಿದ ನಂತರ, ಇವಾಗ ಏನು ಅಂತಂದರೆ ನಿಮಗೆ ಒಂದು ಸ್ವಲ್ಪ ದಿನ ಫ್ರೆಶ್ ಆಗಿರಬೇಕು, ಒಂದು 3-4 ವಾರ ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಬೇಡ, ಜಸ್ಟ್ ಪೇಪರ್ ಇರುತ್ತಲ್ವ, ಯಾವುದಾದ್ರೂ ಪೇಪರಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಅದಕ್ಕೊಂದು ರಬ್ಬರ್ ಬ್ಯಾಂಡನ್ನು ಸುತ್ತಬಿಟ್ಟು ನೀವೇನು ಅಂತಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರೀಝರಲ್ಲೆಲ್ಲ ಫ್ರಿಜ್ಜಲ್ಲಿ ಇಡ್ಬೋದು. ಈ ಥರ ಪೇಪರಿಂದ ನಾವು ಕವರ್ ಮಾಡಿ ಇಟ್ಟಂಥ ಶುಂಠಿಯನ್ನು ಆರಾಮ್ಸೆ ಒಂದು 3-4 ವಾರ ಫ್ರೆಶ್ ಆಗಿರೋ ಥರ ನೋಡ್ಕೋಬೋದು. ಇದು ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಸ್. ಇದೇ ಥರ ಇನ್ನೊಂದು ಏನು ಅಂತಂದರೆ, ಟಿಶ್ಯೂ ಪೇಪರ್ ಇರುತ್ತಲ್ವ ಅಥವಾ ಪೇಪರ್ ಕ್ಲಾತ್ ಅಥವಾ ನ್ಯಾಪ್ಕಿನ್ಸ್ ಇರುತ್ತಲ್ವ, ಅದರಲ್ಲಿ ಕೂಡ ನಾವು ಈ ಶುಂಠಿಯನ್ನು, ಅಂದರೆ ನಾವು ಕ್ಲೀನ್ ಮಾಡಿ ಅದನ್ನ ಡ್ರೈ ಮಾಡಿ ಇಟ್ಟಿದ್ದೇವಲ್ಲ, ಆ ಶುಂಠಿಯನ್ನು ಸುತ್ತಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಇದು ಕೂಡ ಅಷ್ಟೇ, ಶುಂಠಿಯನ್ನು 3-4 ವಾರ ಅಟ್ಲೀಸ್ಟ್ 1 ತಿಂಗಳ ತನಕ ತುಂಬಾ ಫ್ರೆಶ್ ಆಗಿ ಒಂದು ಚೂರು ಡ್ರೈ ಆಗೋದಾಗೆ ಕಾಪಾಡ್ಕೊಂಡು ಬರುತ್ತೆ. ಇದು ಎರಡನೇದು ತುಂಬಾ ಸಿಂಪಲ್ ಟಿಪ್ಸ್. ಇದಕ್ಕೆ ಏನು ಖರ್ಚು ಇಲ್ಲ. ನಮಗೆ ಟಿಶ್ಯೂ ಪೇಪರ್ ಅಥವಾ ನಾರ್ಮಲ್ ಆಗಿರುವಂಥ ಪೇಪರ್ ಅಷ್ಟೇ ಬೇಕಾಗಿರೋದು. ಇನ್ನೊಂದು ಅಟ್ಲೀಸ್ಟ್ ಒಂದು 1.5 ತಿಂಗಳು 2 ತಿಂಗಳು ಬರಬೇಕು, ತುಂಬಾ ಸೂಪರ್ ಫ್ರೆಶ್ ಆಗಿರಬೇಕು ಶುಂಠಿ ಅಂತಂದರೆ, ಇನ್ನೊಂದು ಸೂಪರ್ ಟೆಕ್ನಿಕನ್ನು ಹೇಳ್ತೀನಿ, ಟಿಪ್ಸನ್ನು ಹೇಳ್ತೀನಿ. ಅದೇನು ಅಂತಂದರೆ, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬನ ತಗೊಳ್ಳಿ. ಡಬ್ಬನ ತಗೊಂಡು ಈ ಟಿಶ್ಯೂ ಪೇಪರ್ ಇದ್ದರೂ ಅದನ್ನ ಯೂಸ್ ಮಾಡಿ ಈ ಥರ ಕವರ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ನಾವು ನಾರ್ಮಲ್ ನ್ಯೂಸ್ ಪೇಪರ್ ಏನಾದರೂ ಇದ್ದರೆ ಅದನ್ನ ಆ ಡಬ್ಬದಲ್ಲಿ ಒಳಗಡೆ ಸ್ಪ್ರೆಡ್ ಮಾಡಿಬಿಟ್ಟು, ಅಂದರೆ ಈ ಥರ ಇಟ್ಬಿಟ್ಟು ಶುಂಠಿಯನ್ನು ಹಾಕಿಬಿಟ್ಟು ಮೇಲ್ಗಡೆಯಿಂದ ಮತ್ತೊಂದು ಪೇಪರ್ ಅಥವಾ ಟಿಶ್ಯೂ ಪೇಪರನ್ನು ಮುಚ್ಚಿಬಿಟ್ಟು ಕಂಪ್ಲೀಟಾಗಿ ಆ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಝರಲ್ಲ, ಫ್ರೀಝರಲ್ಲಿದ್ದು ನೆಕ್ಸ್ಟ್ ಟೆಕ್ನಿಕ್ ಇದೆ, ಅದನ್ನ ಹೇಳ್ತೀನಿ. ಫ್ರಿಜ್ಜಲ್ಲಿಟ್ಟರೆ ಇದು ಕೂಡ 1.5 ತಿಂಗಳು ಫ್ರೆಶ್ ಆಗಿರುತ್ತೆ. ನೀವು ಬೇಕಾದಾಗೆಲ್ಲ ಅದನ್ನ ತೆಗೆದುಬಿಟ್ಟು ಯೂಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ,
ಈ ಜಿಪ್ ಲಾಕ್ ಪ್ಲಾಸ್ಟಿಕ್ ಬ್ಯಾಗ್ಗಳು ಸಿಗುತ್ತೆ. ಅಂದರೆ ಅದನ್ನ ಜಿಪ್ ಹಾಕಿ ಕ್ಲೋಸ್ ಮಾಡಿ ಇಡ್ಬೋದು ನೋಡಿ, ಈ ಥರದ್ದು. ಇದರಲ್ಲಿ ಕೂಡ ನಾವು ಶುಂಠಿಯನ್ನು ಹಾಕಿಬಿಟ್ಟು ಫ್ರಿಜ್ಜಲ್ಲಿಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಆಲ್ಮೋಸ್ಟ್ ಒಂದು 2 ತಿಂಗಳು ನಿಮಗೆ ಒಂದು ಚೂರು ಹಾಳಾಗಲ್ಲ. ಅಂದರೆ ಅದರಲ್ಲಿ ಏರಿರುತ್ತಲ್ವ, ಒಳಗಡೆ ಗಾಳಿ ಇದ್ದದನ್ನು ನೀಟಾಗಿ ಅದನ್ನ ಪ್ರೆಸ್ ಮಾಡಿ ತೆಗೆದುಬಿಡಿ. ಪ್ರೆಸ್ ಮಾಡಿ ತೆಗೆದುಬಿಟ್ಟು ಅನಂತರ ನೀವು ಜಿಪ್ಪನ್ನು ಕ್ಲೋಸ್ ಮಾಡಿ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟು ತೆಗೆದು ಮತ್ತೆ ಪುನಃ ಅದೇ ಥರ ಕ್ಲೋಸ್ ಮಾಡಿ ವಾಪಸ್ ಫ್ರಿಜ್ಜಲ್ಲಿ ಇಡಬೇಕು. ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ಇದನ್ನೇ ನೀವು ಫ್ರೀಝರಲ್ಲಿ ಇಟ್ಟರೆ 6 ತಿಂಗಳಾದರೂ ಶುಂಠಿ ಹಾಳಾಗಲ್ಲ. ಫ್ರೀಝರಲ್ಲಿ ಇಡೋದು ಕೂಡ ಇನ್ನೊಂದು ಟೆಕ್ನಿಕ್. ಇದೇನು ಅಂತಂದರೆ, ನಮಗೆ ಯಾವಾಗ ನಾವು ನೆಂದಾಗ ಫ್ರಿಜ್ಜಲ್ಲಿ ಸಿಗಬೇಕು ನಮಗೆ ಶುಂಠಿ ಅನ್ನೋಂಗಿದ್ರೆ, ನೀವು ಸ್ವಲ್ಪ ಶುಂಠಿಯನ್ನು ಈ ಥರ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಬಿಡಿ. ಇದು ಈ ಥರ ಫ್ರೀಝ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಇನ್ನೊಂದು ಬೆನಿಫಿಟ್ ಇದೆ. ಅದೇನು ಅಂತಂದರೆ, ಫ್ರೀಝ್ ಮಾಡಿರೋ ಶುಂಠಿಯನ್ನು ನಮಗೆ ತುಂಬ ಬೇಗ ನಾವು ತುರ್ಕೋಬೋದು, ಅಂದರೆ ಪುಡಿ ಮಾಡ್ಕೋಬೋದು. ನಾನೀಗ ಮಾಡಿ ತೋರಿಸ್ತೀನಿ. ಇದು ಫ್ರೀಝ್ ಮಾಡಿರುವಂಥ ಶುಂಠಿ ನೋಡಿ ಎಷ್ಟು ಬೇಗ, ನೋಡಿ ಅದು ಚೀಸ್ ಥರ ಗ್ರೇಟ್ ಆಗುತ್ತೆ ಅಂತ. ತುಂಬಾ ಸಿಂಪಲ್ಲಾಗಿ ನಾವು ಈ ಥರ ಗ್ರೇಟ್ ಮಾಡಿಕೊಂಡು ಅಡುಗೆಗೆ ಬಳಸ್ಬೋದು. ಇದು 6 ತಿಂಗಳು ಇದ್ದರೂ ಕೂಡ ಫ್ರೀಝರ್ ಒಳಗಡೆ ಏನೂ ಆಗಲ್ಲ. ಮತ್ತೆ ಮಿಕ್ಕಿದನ್ನು ನೀವು ಫ್ರೀಝರಲ್ಲಿ ಈ ಥರ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಬಿಟ್ರೆ ಹಂಗೆ ಇರುತ್ತೆ. ನಾರ್ಮಲಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಏನು ಅಂತಂದರೆ ಒಂದು 2 ತಿಂಗಳು 3 ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ. ಶುಂಠಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಬಾಕ್ಸ್ ಇರುತ್ತಲ್ವ, ಯಾವುದಾದ್ರೂ ಬಾಕ್ಸಲ್ಲಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿ, ಪೀಸ್ಗಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಬಿಡಿಯಾಗಿ ಈ ಥರ ಜೋಡಿಸಿಟ್ಬಿಟ್ಟು ಇದನ್ನ ಕೂಡ ನೀವು ಫ್ರೀಝ್ ಮಾಡ್ಕೋಬೇಕು. 1 ಅಥವಾ 2 ದಿನ, ಒಂದು 24 ಗಂಟೆ ನೀವು ಫ್ರೀಝರಲ್ಲಿ ಇಟ್ಬಿಟ್ರೆ, ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ರೆ, ಅಂದರೆ ಐಸ್ ಕ್ಯಾಂಡಿ ಎಲ್ಲ ಮಾಡ್ತೀವಲ್ಲ ಆ ಥರ ಅದರಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಇದು ಈ ಥರ ಆಗುತ್ತೆ ನೋಡಿ. ನಿಮಗೆ ಕಟ್ ಮಾಡಿದರೆ ಕಟ್ ಆಗುತ್ತೆ. ಇದನ್ನು ನೆಕ್ಸ್ಟ್ ಅದರಿಂದ ತೆಗೆದು, ಆ ಡಬ್ಬದಿಂದ ತೆಗೆದು ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಥವಾ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡಿ. ನಮಗೆ ಬೇಕಾದಾಗ ಫ್ರೀಝರಿಂದ ಎಷ್ಟು ಒಂದು ಚಿಕ್ಕ ತುಂಡು ಬೇಕಾ ತೆಗೆದುಬಿಟ್ಟು ಗ್ರೇಟ್ ಮಾಡಿಬಿಟ್ಟು ಟೀಗೇನ ಅಡುಗೆಗೇನ ಆರಾಮ್ಸೆ ಹಾಕ್ಕೊಂಡು ಬಳಸ್ಬೋದು. ಈ ಥರ ಕೂಡ ನಾವು ಶುಂಠಿಯನ್ನು ತುಂಬ ದಿನ ಫ್ರೀಝರಲ್ಲಿ ಸ್ಟೋರ್ ಮಾಡ್ಬೋದು. ಫ್ರೀಝರಲ್ಲಿ ಇಟ್ಟಿದ್ದು ನಿಮಗೆ 6 ತಿಂಗಳಾದರೂ ಏನೂ ಹಾಳಾಗಲ್ಲ, ಹಾಗೆಯೇ ಫ್ರೆಶ್ ಆಗಿರುತ್ತೆ. ಇನ್ನೂ ಒಂದಿದೆ, ಇದು ಯಾವುದೂ ಬೇಡ, ಇನ್ನೂ ನಮಗೆ ಸಿಂಪಲಾಗಿ ಬೇಕು ಅಂತಂದರೆ ಶುಂಠಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು ಅದೆಲ್ಲ ಏನೂ ಹಾಕೋದು ಬೇಡ. ಹಾಗೆಯೇ ಪೇಸ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಒಂದು ಡಬ್ಬ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ದು ಬಾಕ್ಸ್ ಇದ್ದರೆ ಅದನ್ನ ತಗೊಂಡು, ಏನು ಅಂತಂದರೆ ಪ್ಲೇಟ್ ಏನಾದರೂ ಇದನ್ನ ತಗೊಂಡು ಈ ಶುಂಠಿಯನ್ನು ಸ್ವಲ್ಪ ಪೇಸ್ಟ್ ಇರ್ತೀಯಲ್ಲ ಅದನ್ನ ಸ್ವಲ್ಪನೇ ಈ ಥರ, ಅಂದರೆ ನಾವು ಕ್ಯೂಬ್ ಥರ ಮಾಡಬೇಕು. ನೀವು ಐಸ್ ಕ್ಯೂಬ್ ಮಾಡುವಂಥ ಟ್ರೇ ಇದ್ರೆ ಅದರಲ್ಲೂ ಹಾಕ್ಬೋದು. ಇಲ್ಲದಿದ್ದರೆ ನಾರ್ಮಲಾಗಿ ಈ ಥರ ಒಂದು ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕಿ ಇದನ್ನ ಕ್ಯೂಬ್ ಥರ ಮಾಡೋದಕ್ಕೆ ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ನೋಡಿ, ನಾನು ಒಂದು 24 ಗಂಟೆ ಫ್ರೀಝರಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಡೇ ಈ ಥರ ಕ್ಯೂಬ್ ಥರ ಆಗಿದೆ. ನೆಕ್ಸ್ಟ್ ಇದನ್ನ ತೆಗೆದು ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಥವಾ ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಈ ಕ್ಯೂಬ್ ಕೂಡ 6 ತಿಂಗಳು ಫ್ರೆಶ್ ಆಗಿರುತ್ತೆ. ಬೇಕಾದಾಗ ನಮಗೆ ಅದನ್ನ ತೆಗೆದು ಯೂಸ್ ಮಾಡ್ಬೋದು, ಗ್ರೇಟ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಅದಾಗಿ ಅದು ಮೆತ್ತಗಾಗುತ್ತೆ, ಅದನ್ನ ಅಡುಗೆಗೆ ಯೂಸ್ ಮಾಡ್ಬೋದು. ಇದು ಕೂಡ ಇನ್ನೊಂದು ಸೂಪರ್ ಮೆಥಡ್ ನಮಗೆ ಶುಂಠಿಯನ್ನು ತುಂಬ ದಿನ ಫ್ರೆಶ್ ಆಗಿಡೋದಕ್ಕೆ. ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಇಟ್ಕೊತೀನಿ. ನಿಮಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಒಳ್ಳೊಳ್ಳೆಯ ಟಿಪ್ಸ್ಗಳು ಎಲ್ಲದೂ ಇದೆ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ಸ್ ಎಲ್ರಿಗೂ.